ಹಲೋ ನಮಸ್ತೆ ಎಲ್ರಿಗೂ. ಇವತ್ತಿನ ಬ್ರೇಕ್ಫಾಸ್ಟ್ ಸೀರೀಸಲ್ಲಿ ತುಂಬಾ ಸುಲಭವಾಗಿ ರುಚಿಯಾಗಿ ಮಾಡ್ಬೋದಾದಂತಹ ತುಪ್ಪ ಮತ್ತು ಸಕ್ಕರೆಯ ಮೆದು ಚಪಾತಿಯ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಬರೀ ತುಪ್ಪ ಮತ್ತು ಸಕ್ಕರೆ ಇದ್ದರೆ ಸಾಕು ಇದನ್ನ ಮಾಡಲಿಕ್ಕೆ. ಹಾಗೆ ಇದನ್ನ ತಿನ್ನಲಿಕ್ಕೆ ನಮಗೆ ಚಟ್ನಿ ಪಲ್ಯ ಸಾಗು ಯಾವುದು ಬೇಕಾಗಿರಲ್ಲ. ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಸ್ವಲ್ಪ ತುಪ್ಪ ಮತ್ತು ನಮಗೆ ಸ್ವಲ್ಪ ಸಕ್ಕರೆ ಬೇಕಾಗುತ್ತೆ. ಹಾಗೆಯೇ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಳ್ಳಿ. ಮಿಕ್ಸಿಂಗ್ ಬೌಲನ್ನು ತಗೊಂಡು ಗೋಧಿ ಹಿಟ್ಟನ್ನು, ಒಳ್ಳೆ ಕ್ವಾಲಿಟಿಯ ಗೋಧಿ ಹಿಟ್ಟನ್ನು ಹಾಕಿದರೆ ನಮಗೆ ಚಪಾತಿ ತುಂಬ ಮೆತ್ತಗೆ ಬರುತ್ತೆ. ನಾನು ಯೂಶ್ವಲ್ ಆಗಿ ಆಶೀರ್ವಾದ್ ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ. 1 ಬೌಲಷ್ಟು ಗೋಧಿ ಹಿಟ್ಟು, ಅರ್ಧ ಟೀ ಸ್ಪೂನಷ್ಟು ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಂಡು ಫಸ್ಟ್ ಒಂದ್ಸರಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಗೋಧಿ ಹಿಟ್ಟಿನ ಜೊತೆ. ಹಾಗೆಯೇ ಗೋಧಿ ಹಿಟ್ಟನ್ನು ನಾವು ಎಷ್ಟು ತಗೊಂಡಿದ್ದೀವೋ ಅದರ ಅರ್ಧದಷ್ಟು ನೀರನ್ನು ನಮಗೆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಹಾಗಂತ ನೀರನ್ನು ಒಟ್ಟಿಗೆ ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಡಿ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ನಾವು ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕೈಯಿಂದ ಈ ಥರ ನಾದ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ಫಸ್ಟಿಗೆ ನಾವು ಹಿಟ್ಟು ಕಲಿಸ್ಕೊಳ್ಳುವಾಗ ಒಂದು ಸ್ವಲ್ಪ ಮೆತ್ತಗೆ ಬರಬೇಕು, ಅಂದರೆ ಒಂಚೂರು ಕೈಯಲ್ಲಿ ಅಂಟೋ ಥರ ಇರಬೇಕು. ಅದಾದ ನಂತರ ನಾವು ಅದಕ್ಕೊಂದು ಸ್ವಲ್ಪ ಕೋಕೋನಟ್ ಆಯಿಲ್ ಅಥವಾ ನೀವು ಅಡುಗೆಗೆ ಬಳಸುವಂತಹ ಬೇರೆ ಯಾವುದಾದ್ರೂ ಆಯಿಲ್ 1 ಟೀ ಸ್ಪೂನಷ್ಟು ಹಾಕೊತಾ ಇದ್ದೇನೆ. ಆಯಿಲನ್ನು ಹಾಕಿಬಿಟ್ಟು ಮತ್ತೊಂದು ಸರಿ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ಆಯಿಲ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಚಪಾತಿ ಮೆತ್ತಗೆ ಬರುತ್ತೆ, ಹಿಟ್ಟು ಗಟ್ಟಿ ಆಗಲ್ಲ, ಅಂದರೆ ರಫ್ ಆಗಿರುತ್ತೆ. ಕೆಲವೊಂದು ಸರಿ ನಾವು ಹಿಟ್ಟು ರೆಡಿ ಮಾಡಿಟ್ರೆ ಆ ಥರ ಆಗಲ್ಲ. ನೋಡಿ, ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೀವು ಇದನ್ನ ಬೇಕಾದರೆ ಒಂದು 5 ನಿಮಿಷ ಅಂದರೆ ಹಾಗೆಯೇ ಇಟ್ಬಿಡ್ಬೋದು. ಇಡೋಕ್ಕಿಂತ ಮುಂಚೆ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ. ಹಾಗೆಯೇ ಹಿಟ್ಟಿನ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತಂದರೆ ಹಿಟ್ಟು ಗಟ್ಟಿಯಾಗಿ ಒಡೆಯೋದು ತಪ್ಪುತ್ತೆ, ಹಿಟ್ಟು ರಫ್ ಆಗಲ್ಲ, ನಮಗೆ ಚಪಾತಿ ಮೆತ್ತಗೆ ಮಾಡಲಿಕ್ಕೆ ಬರುತ್ತೆ. ಅದಾದ ನಂತರ ಹಿಟ್ಟಿನ ಪಾತ್ರೆಯನ್ನು ಯಾವತ್ತೂ ನೀವು ಮುಚ್ಚಿ ಇಡಬೇಕು. ನೀವು ಹಿಟ್ಟು ಕಲಸಬೇಕಾದ್ರೆ ಸ್ವಲ್ಪ ಹೊತ್ತು ಇಟ್ಬಿಡಿ, ಆದರೆ ಎಣ್ಣೆನ ಸವರಿ ಮುಚ್ಚಿಟ್ಟಿಬಿಡಿ. ಅದಾದ ನಂತರ ನಾವು ಚಪಾತಿ ಮಾಡುವಾಗ ನಾನೊಂದು ಜಸ್ಟ್ 5 ನಿಮಿಷ ಅಷ್ಟೇ ಬಿಟ್ಟಿದ್ದು, ಜಾಸ್ತಿ ಬಿಟ್ಟಿಲ್ಲ. ಇವಾಗ ನಾವು ಉಂಡೆನ ಮಾಡಿಕೊಂಡು ಚಪಾತಿಯನ್ನು ಮಾಡ್ಕೊಳ್ಳೋಣ. ಉಂಡೆ ಮಾಡ್ಕೊಳ್ಳೋವಾಗ ಕೂಡ ಅಷ್ಟೇ ಚಪಾತಿ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ನೀವು ಉಂಡೆನ ಇದೆಯಲ್ವ, ಒಂದು ಚೂರು ಕ್ರ್ಯಾಕ್ ಅಂದರೆ ಒಡೆದಿರೋದಾಗಿ ತುಂಬಾ ರೌಂಡಾಗಿ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಚಪಾತಿ ಉಂಡೆಗಳನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಉಂಡೆನ ಈ ಥರ ಕೈಯಿಂದ ಒಂದು ಸ್ವಲ್ಪ ಚಪ್ಪಟೆ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಒಣ ಹಿಟ್ಟನ್ನು ನಾವು ಮಿಕ್ಸ್ ಮಾಡಿಕೊಂಡು ಚಪಾತಿಯನ್ನು ಲಟ್ಟಿಸ್ಕೊಳ್ಳೋಣ. ಚಪಾತಿಯನ್ನು ಲಟ್ಟಿಸ್ಕೊಳ್ಳುವಾಗ ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ, ಒಣ ಹಿಟ್ಟು ತುಂಬ ಜಾಸ್ತಿ ಹಾಕಬೇಡಿ. ಹಾಗೆ ಇನ್ನೊಂದು ಏನು ಅಂತಂದರೆ ಲಟ್ಟಿಸ್ಕೊಳ್ಳುವಾಗ ಕೂಡ ಅಷ್ಟೇ ನಾವು ಸರ್ಕ್ಯುಲರ್, ಅಂದರೆ ಈ ಥರ ರೌಂಡಾಗಿ ಲಟ್ಟಿಸ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಲ್ವ, ಚಪಾತಿನ ಈ ಥರ ಬಲ್ಗಡೆಗೆ ತಿರುಗಿಸ್ಕೊಂಡು ನೀಟಾಗಿ ರೌಂಡಾಗಿ ಲಟ್ಟಿಸ್ಕೊಳ್ಳಿ. ಒಣ ಹಿಟ್ಟನ್ನು ನೀವು ಹಾಕ್ತಾ ಲಟ್ಟಿಸ್ಕೋಬೇಕಾದ್ರೆ ಜಾಸ್ತಿ ಒಣ ಹಿಟ್ಟನ್ನು ಹಾಕ್ಕೊಳ್ಳೋಕ್ಕೆ ಹಾಕಬೇಡಿ, ಒಣ ಹಿಟ್ಟನ್ನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂತಂದರೆ ಜಾಸ್ತಿ ಒಣ ಹಿಟ್ಟು ಹಾಕಿದರೆ ಚಪಾತಿ ಗಟ್ಟಿಯಾಗಿ ಬರುತ್ತೆ. ಸೊ ಸ್ವಲ್ಪ ಎಷ್ಟು ಬೇಕಷ್ಟೇ ಒಣ ಹಿಟ್ಟನ್ನು ಹಾಕ್ಕೊಂಡು ಚಪಾತಿಯನ್ನು ಲಟ್ಟಿಸ್ಕೊಳ್ಳಿ. ಇದೇ ಥರ ಎಲ್ಲದನ್ನು ಒಂದು ರೌಂಡು ಲಟ್ಟಿಸ್ಕೊಂಡು ಇಟ್ಕೊಳ್ಳೋಣ. ಇವಾಗ ಏನು ಅಂತಂದರೆ ಇದು ಲೇಯರ್, ನಾವಂದರೆ ಪದ್ರವಾಗಿ ಮಾಡುವಂಥ ಚಪಾತಿ. ಮೊದಲು ಒಂದು ಸರಿ ಚಪಾತಿ ಲಟ್ಟಿಸ್ಕೊಂಡಾದ ನಂತರ ಒಂದು ಚಪಾತಿನ ತಗೊಳ್ಳಿ. ಅದಾದ ನಂತರ ತುಪ್ಪನ ತಗೊಂಡು ನೋಡಿ ಈ ಥರ ಚಪಾತಿ ಮೇಲೆ ಸವರ್ಕೋಬೇಕು. ಹೀಗೆ ಫುಲ್ ಚಪಾತಿಗೆ ಕಂಪ್ಲೀಟಾಗಿ ನೀವು ಸವರ್ಕೊಳ್ಳಿ. ಅದಾದ ನಂತರ ತುಪ್ಪ ಸವರಿ ಆದ ನಂತರ ಸಕ್ಕರೆನ ಮೇಲ್ಗಡೆಯಿಂದ ಕೈಯಿಂದನೇ ಉದುರಿಸ್ಕೊಳ್ಳಿ. ಸ್ಪೂನಲ್ಲಿ ಹಾಕ್ಲಿಕ್ಕೆ ಹೋದರೆ ಕರೆಕ್ಟಾಗಿ ಬರಲ್ಲ, ಕೈಯಿಂದನೇ ಈ ಥರ ಉದುರಿಸ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಎಷ್ಟು ಬೇಕಷ್ಟು ಸಕ್ಕರೆನ ಹಾಕ್ಕೊಂಡು ಮತ್ತೆ ಇನ್ನೊಂದು ಚಪಾತಿಯನ್ನು ತಗೊಂಡು ಅದಕ್ಕೆ 1 ರೌಂಡು ತುಪ್ಪನ ಸವರ್ಕೋಬೇಕು. ಹೀಗೆ ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಅದಾದ ನಂತರ ಇದನ್ನ ನೋಡಿ ಈ ಥರ ನಾವು ಮುಂಚೆ ಸಕ್ಕರೆ ಮತ್ತು ತುಪ್ಪ ಹಾಕಿ ರೆಡಿ ಮಾಡಿ ಇಟ್ಟಿದ್ವಲ್ವ, ಆ ಚಪಾತಿ ಮೇಲೆ ಈ ಥರ ಇಡಬೇಕು. ಈ ಥರ ಇಟ್ಬಿಟ್ಟು ಇದರ ಮೇಲೆ ಬೇಕಾದರೆ ಒಣ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಮತ್ತೆ ನಾವು ಚಪಾತಿಯನ್ನು ಲಟ್ಟಿಸ್ಕೋಬೇಕು. ಒಂಚೂರು ಕೈಯಿಂದ ಒತ್ಕೊಳ್ಳಿ, ಯಾಕಂತಂದರೆ ಇಲ್ದಿದ್ರೆ ಅದು ಅಂದರೆ ಪದ್ರ ಬಿಡುತ್ತೆ, ಅದಕ್ಕೋಸ್ಕರ. ಇವಾಗ ನೀಟಾಗಿ ನಿಮಗೆ ಯಾವ ಅಂದರೆ ಹದಕ್ಕೆ ಬೇಕು, ಅಂದರೆ ಎಷ್ಟು ದಪ್ಪ ಬೇಕು ನೋಡಿಕೊಂಡು ಲಟ್ಟಿಸ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗೋದು ಬೇಡ, ಹಾಗಂತ ತುಂಬ ದಪ್ಪ ಕೂಡ ಬೇಡ. ಜಾಸ್ತಿ ದಪ್ಪ ಆದರೆ ಏನಾಗುತ್ತೆ ಅಂತಂದರೆ ಬೇಗ ಚಪಾತಿ ಬೇಯಲ್ಲ, ಅದರಿಂದ ಸ್ವಲ್ಪ ತೆಳ್ಳಗೇ ಮಾಡಿಕೊಳ್ಳಿ. ನೋಡಿ, ಕರೆಕ್ಟಾಗಿ ಚಪಾತಿನ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ತುಂಬಾ ಚೆನ್ನಾಗಿ ಬಂದಿದೆ. ಇಷ್ಟೇ.
ಇವಾಗ ನಾವು ಸ್ಟವ್ ಮೇಲೆ ಒಂದು ತವ ಅಥವಾ ಕಾವಲಿನ ಇಟ್ಬಿಟ್ಟು ಅದನ್ನ ನೀಟಾಗಿ ಕಾಯಿಸ್ಕೋಬೇಕು. ಉರಿಯನ್ನು ಜಾಸ್ತಿ ಇಟ್ಕೊಂಡೇ ನಾವು ಕಾಯಿಸ್ಕೊಳ್ಬೇಕು. ಚಪಾತಿ ಕಾಯಿಸ್ಕೊಳ್ಳೋವಾಗ ಯಾವಾಗಲೂ ಅಷ್ಟೇ ಕಾವಲಿ ಇರುತ್ತಲ್ವ, ಅದು ತುಂಬಾ ಚೆನ್ನಾಗಿ ಕಾದಿರಬೇಕು. ತುಪ್ಪ ಅಥವಾ ಆಯಿಲನ್ನು ಸವರ್ಕೊಂಡು ಚಪಾತಿಯನ್ನು ಹಾಕ್ಕೊಂಡು ಅದ್ರ ಮೇಲೆ ಮತ್ತೊಂದು ಸ್ವಲ್ಪ ತುಪ್ಪನ ಸವರ್ಕೊತಾ ಇದ್ದೇನೆ. ನೀವು ತುಪ್ಪ ಎಣ್ಣೆ ಜಾಸ್ತಿ ತಿನ್ನೋದವರಾದರೆ ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನಾನು ತುಪ್ಪನೇ ಮನೆಯಲ್ಲೇ ಮಾಡಿರುವಂಥ ತುಪ್ಪನೇ ಯೂಸ್ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬರುತ್ತೆ, ಚಪಾತಿ ಮೆತ್ತಗೆ ಬರುತ್ತೆ. ಒಂದು ಸೈಡ್ ಸ್ವಲ್ಪ ಹೊತ್ತು ಕಾಯಿಸಿ ಆದ ನಂತರ ಮಗುಚಿ ಹಾಕಿ ಇನ್ನೊಂದು ಸೈಡನ್ನು ನೀಟಾಗಿ ಕಾಯಿಸ್ಕೊಳ್ಳಿ. ಒಂದು ಸರಿ ಕಾವಲಿ ಕಾದ ನಂತರ ಉರಿಯನ್ನು ಬೇಕಾದ್ರೆ ಒಂದು ಸ್ವಲ್ಪ ಕಮ್ಮಿ ಇಟ್ಕೊಂಡು ನಾವು ಚಪಾತಿಯನ್ನು ಕಾಯಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಎರಡೂ ಕಡೆ ನೀಟಾಗಿ ಕಾದ ನಂತರ ನಾವು ಚಪಾತಿಯನ್ನು ತೆಗೆದುಬಿಡ್ಬೋದು. ಇಷ್ಟೇ ನೋಡಿ, ಸೂಪರ್ ಆಗಿರುವಂತಹ ಚಪಾತಿ, ಮೆದು ಚಪಾತಿ ರೆಡಿ ಆಗಿದೆ. ಕೆಲವೊಂದು ಸರಿ ಉಬ್ಬಿ ಬರುತ್ತೆ ಕೂಡ, ಯಾಕಂತಂದರೆ ಪದ್ರವಾಗಿ ಮಾಡಲಿಕ್ಕೆ ಹೋಗಿರೋದ್ರಿಂದ ತುಂಬ ಚೆನ್ನಾಗಿ ಉಬ್ಬಿನೂ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಪದ್ರ ಬಿಡುತ್ತೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಇಷ್ಟೇ ನೋಡಿ, ಮೆದುಮೆದುವಾಗಿರುವಂತಹ ಸಕ್ಕರೆ ಮತ್ತು ತುಪ್ಪದ ಚಪಾತಿಯನ್ನು ಮಾಡಿದ್ದೀವಿ. ಇದನ್ನ ತಿನ್ನೋದಕ್ಕೆ ನಮಗೆ ಸಪ್ರೇಟಾಗಿ ಪಲ್ಯ, ಸಾಗು, ಚಟ್ನಿ ಏನೂ ಬೇಕಾಗಿಲ್ಲ. ತುಪ್ಪ ಮತ್ತು ಸಕ್ಕರೆ ಹಾಕಿರೋದ್ರಿಂದ ಹಾಗೆಯೇ ತಿನ್ಬೋದು. ಥ್ಯಾಂಕ್ಸ್ ಎಲ್ರಿಗೂ.